ಅಣ್ಣ ಇತ್ತೆ ಚೆನ್ನಾಗಿ ಸನ್ಮಾನ ಕೊಂಬು ದಾಖಲೆ ಬ್ಯಾಂಡ್ ದಾಖಲೆ ಕೋಟಿ ಚೆನ್ನಯ್ಯ ಜೋಡುಕರೆ ಕಮಲ ಸಮಿತಿ ಪುತ್ತೂರು ತಕ ಇವರು ಕಮಲ ಕ್ಷೇತ್ರದಲ್ಲಿ 15 ವರ್ಷಗಳಲ್ಲಿ ಸಾಮ್ರಾಟನಾಗಿ ಸಾವಿರಾರು ಅಭಿಮಾನಿಗಳ ಮನವನ್ನು ಗೆದ್ದ ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿ ಅವರ ಚೆನ್ನನಿಗೆ ಈಗ ಕೋಣಕ್ಕೆ ಸನ್ಮಾನ. ಚೆನ್ನನಿಗೆ ಈಗ 23 ವರ್ಷದ ಹರೆಯ. ಇಂದಿಗೂ ತನ್ನ ನಡಿಗೆ ವೇಗ, ದೇಹದಾಢ್ಯತೆ, ಚುರುಕುತನದಿಂದ, ಸಾಧು ಸ್ವಭಾವದಿಂದ, ಓಟದ ಛಲದಿಂದ ಕಂಬಳ ಅಭಿಮಾನಿಗಳ ಪ್ರೀತಿಯನ್ನು ಗಳಿಸಿದ ಅಭಿಮಾನಿಗಳ ಜನಮಾನಸದಲ್ಲಿ ವಿಶೇಷ ಸ್ಥಾನ ಪಡೆದಿದ್ದಾನೆ ನಮ್ಮ ಕೊಳಚೂರು ಕೊಂಡೊಟ್ಟಿನ ಚೆನ್ನ. ಕಳೆದ 16 ವರ್ಷಗಳಿಂದ ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿ ಅವರ ಯಜಮಾನಿಕೆಯಲ್ಲಿ ನೇಗಿಲು ಹಿರಿಯ, ಹಗ್ಗ ಹಿರಿಯ ವಿಭಾಗಗಳಲ್ಲಿ ನಿರಂತರವಾಗಿ 160ಕ್ಕಿಂತಲೂ ಬಹುಮಾನವನ್ನು ಪಡೆದ ಅತ್ಯಂತ ಪ್ರೀತಿಯ ಕೋಣ ಚೆನ್ನನಿಗೆ ಸಂಭ್ರಮ ಸನ್ಮಾನ. ಕೋಣದ ಸಾಧನೆಗೆ ಇವನೇ ಸಾಕ್ಷಿ. ಹಿರಿಯ ವಿಭಾಗದಲ್ಲಿ ನಿವೃತ್ತಿಯಾದರೂ ಕೂಡ ಇಂದು ಕೂಡ ಅನೇಕ ಅಭಿಮಾನಿಗಳನ್ನ ಪಡೆದಂತ ಅಭಿಮಾನದ ಕೋಣ ಅದು ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿ ಅವರ ಚೆನ್ನ. ತನ್ನ ಯಜಮಾನರಿಗೆ ಕ್ರೀಡಾರತ್ನ ಪ್ರಶಸ್ತಿಯನ್ನ ಕೂಡ ತಂದುಕೊಡುವ ಮೂಲಕವಾಗಿ ಒಂದು ಯಜಮಾನನ ಋಣವನ್ನ ತೀರಿಸಿದ ಕೋಣ ಅದು ಚೆನ್ನ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕೋಣ ಚೆನ್ನ. ಚೆನ್ನನಿಗೆ ಚೆನ್ನನೇ ಸಾಕ್ಷಿ. ಎಲ್ಲರ ಈ ಚೆನ್ನ ಇನ್ನಷ್ಟು ಇಂತಹ ಕೋಣಗಳು ಈ ತುಳುನಾಡಿನ ಪರಂಪರೆಗೆ ಪ್ರತಿಬಿಂಬಿತವಾಗಿ ಜನವಾಗಲಿ ಕಮ್ಮಳ ಕಮ್ಮಳ ಕೂಟದ ಎಲ್ಲರ ಮನಸ್ಸನ್ನು ಗೆದ್ದಂತಹ ಕೋಣ ಚೆನ್ನನಿಗೆ ಒಳಿತಾಗಲಿ ಎಂದು ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಮತ್ತು ಅದರ ಯಜಮಾನ ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿ ಅವರಿಗೆ ಕೂಡ ಭಾಗ್ಯವನ್ನ ಕರುಣಿಸಲಿ ಎಂದು ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಐತೆ ಮಿತ್ ಜೂನನ ಪಾಡ್ನ ಮುಖಾಂತರ ಐಕ್ ಬಳ್ಳಿದ ನಾಣ್ಯ ಕೊರಪುನ ಮುಖಾಂತರ ಇತ್ತೆ ಮಿತ್ತ ಚಾವಡಿಗೆ ಕೊಳಚೂರು ಕೊಂಡೊಟ್ಟು ಸುಕುಮಾರನ್ನೇ ಬರಡು ದನಿಕೊಲು ಆರ ಮಗೆ ಪುತ್ರಿ ಶ್ರುತಿಜಿಗೆ ಶ್ರುತಿಜಿ ಮಿತ್ತ ಬರಡು ಮಿತ್ತ ಚಾವಡಿ ಬರಡು ಕೊಳಚೂರು ಕೊಂಡೊಟ್ಟು ಶ್ರುತಿಜಿ ಅವರ ಮಿತ್ತ ಚಾವಡಿಗೆ ಬರಡು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ